ಅಗ್ರತಾಂದ 0.4 ಅಡಿಯಲ್ಲಿ ಸನ್ಮಾನ್ಯ ಮಂಗಳೂರು ಕ್ಷೇತ್ರದ ಶಾಸಕರು ಹಾಗೂ ನಮ್ಮೆಲ್ಲರ ಪ್ರೀತಿಯ ವಿಧಾನಸಭೆಯ ಸ್ಪೀಕರ್ ಆದಂತಹ ಸನ್ಮಾನ್ಯ UT ಖಾದರ್ ಅವರು ಅವರ ಅನುದಾನದಲ್ಲಿ ಈ ಒಂದು ರಸ್ತೆ ಕಾಂಕ್ರೀಟ್ಕರಣಕ್ಕೆ ಸನ್ಮಾನ್ಯ UT ಖಾದರ್ ಸಾಹೇಬ್ರವರು ಇವತ್ತು ಬರಬೇಕಿತ್ತು. ಆದರೆ ಅವರು ನಮ್ಮ ಬ್ಲಾಕ್ನ ಅಧ್ಯಕ್ಷರು ಮತ್ತು ನಗರಸಭೆ ಅಧ್ಯಕ್ಷರ ಹತ್ರ ಹೇಳಿಕೊಂಡು ನಾನು ಇಲ್ಲದಿದ್ದರೂ ಕೂಡ ಇದರ ಒಂದು ಕಾರ್ಯಕ್ರಮವನ್ನು ತಾವೊಂದು ಯಾವುದು ಶಂಕುಸ್ಥಾಪನೆಯನ್ನು ಮಾಡಬೇಕಂತ ಹೇಳಿದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿರುವಂತಹ ನಮ್ಮೆಲ್ಲರ ಪ್ರೀತಿಯ ನಗರಸಭೆ ಅಧ್ಯಕ್ಷರಾದ ಶ್ರೀಮತಿ ಶಶಿಕಲಾರವರನ್ನು ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿ ನಮ್ಮೆಲ್ಲರ ಪ್ರೀತಿಯ ಹಿರಿಯರು ಆದಂತಹ ಉಳ್ಳಾಲ ಬ್ಲಾಕ್ನ ಅಧ್ಯಕ್ಷರಾದಂತಹ ನಮ್ಮೆಲ್ಲರ ಪ್ರೀತಿಯ ರಮೇಶ್ ಶೆಟ್ಟಿ ಬೋಲಿಯಾರ್ ಇವರನ್ನು ಕೂಡ ನಾನು ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿ ಸ್ಥಳೀಯ ಕೌನ್ಸಿಲರ್ಗಳಾದ ಮಮತಕ್ಕನವನ್ನು ಮತ್ತು ಬಶೀರ್ ಅವರನ್ನು ಅದೇ ರೀತಿ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಮತ್ತು ಕೌನ್ಸಿಲರ್ಗಳಾದ ಅಜೀಜ್ ಇದ್ದಾರೆ. ಅದೇ ರೀತಿ ನಮ್ಮ ಇದು ಆಪ್ತ UT ಖಾದರ್ ಸಾಹೇಬ್ರ ಅವರ ಆಪ್ತ ಕಾರ್ಯದರ್ಶಿಯಾದ ಮನ್ಸೂರ್ ಅವರನ್ನು ಮತ್ತು ರಜಿಯಾ ಇಬ್ರಾಹಿಂರವರನ್ನು ಮತ್ತು ಇಲ್ಲಿ ಸ್ಥಳೀಯ ನಮ್ಮ ಅದೇ ರೀತಿ ನವನೀತ್ರವರನ್ನು ಮತ್ತು ಅಬೂಬಕರ್ ಅವರನ್ನು ಅದೇ ರೀತಿ ಇಂಜಿನಿಯರ್ ತುಳಸಿ ಅವರನ್ನು ಮತ್ತು ಎಲ್ಲರನ್ನು ಕೂಡ ನಾನು ಒಂದೇ ವಾಕ್ಯದಲ್ಲಿ ಸ್ವಾಗತಿಸುತ್ತಾ ಈ ಒಂದು ನಮ್ಮ ಶಂಕುಸ್ಥಾಪನೆಗೆ ಚಾಲನೆಯನ್ನು ನಮ್ಮ ನಗರಸಭೆ ಅಧ್ಯಕ್ಷರು ಮತ್ತು ಬ್ಲಾಕಿನ ಅಧ್ಯಕ್ಷರು ನೀಡಬೇಕಾಗಿ ವಿನಂತಿಯನ್ನು ಮಾಡ್ತೇನೆ. ಅವರ ಜೊತೆ ಮಮತಕ್ಕ ಮತ್ತು ಬಶೀರ್ ಅವರು ಕೂಡಿ ಸೇರಬೇಕಾಗಿ ವಿನಂತಿಯನ್ನು ಮಾಡ್ತೇನೆ. ಉಳ್ಳಾಲ ನಗರಸಭೆ ವ್ಯಾಪ್ತಿಯಲ್ಲಿ ಈ ಪ್ಯಾರಿಸ್ ಅಡ್ಡ ರಸ್ತೆಗೆ ನಗರೋತ್ಪನ್ನದ ಲೆಕ್ಕದಲ್ಲಿ ಅನುದಾನವನ್ನು ನಮ್ಮ ಶಾಸಕರಾದಂಥ UT ಖಾದರ್ ಅವರು ನೀಡಿದ್ದಾರೆ. ಅದೇ ರೀತಿ ಪ್ರತಿ ವಾರ್ಡಿಗೆ ಕೂಡ ಸುಮಾರು 1 ಕೋಟಿ ರೂಪಾಯಿಯಾಗಿ ನಗರೋತ್ಪನ್ನದ ಲೆಕ್ಕದಲ್ಲಿ ನಮ್ಮ ಶಾಸಕರಾದಂಥ UT ಖಾದರ್ ಅವರು ಇಟ್ಟಿದ್ದಾರೆ. ಆ ಪ್ರಕಾರ ಇವತ್ತು ಇದರ ಗುದ್ದಲಿ ಪೂಜೆಯನ್ನು ನಾವು ನೆರವೇರಿಸ್ತಾ ಇದ್ದೇವೆ. ಅದೇ ರೀತಿ ಅಲ್ಪಸಂಖ್ಯಾತರ ಅಡಿಯಲ್ಲಿ ಕೂಡ ಮೈನಾರಿಟಿ ಅಡಿಯಲ್ಲಿ ಕೂಡ ಸುಮಾರು ಈ ಉಳ್ಳಾಲ ನಗರಸಭೆ ವ್ಯಾಪ್ತಿಗೆ 10 ಕೋಟಿ ರೂಪಾಯಿ ಅನುದಾನವನ್ನು ಇಟ್ಟು ಅಲ್ಲಲ್ಲಿ ಕೂಡ ಕೆಲಸ ಕಾರ್ಯಗಳು ಚಾಲನೆ ಆಗ್ತದೆ. ಇದು ಆದಷ್ಟು ಬೇಗ ಈ ಕಾಮಗಾರಿ ಆಗಬೇಕಂತ ಹೇಳಿಕೊಂಡು ಇವತ್ತು ನಾವು ಗುದ್ದಲಿ ಪೂಜೆಯನ್ನು ಮಾಡ್ತಾ ಇದ್ದೇವೆ. ಯಾಕಂತೇಳಿ ಉರುಸಿನ ಮೊದಲು ಈ ಕಾರ್ಯಕ್ರಮ ಆಗಬೇಕು, ಕೆಲಸ ಆಗಬೇಕು ಎಂಬ ನಿಟ್ಟಿನಲ್ಲಿ. ಅದೇ ರೀತಿ ಅಬ್ಬಕ್ಕ ಸರ್ಕಲ್ನಿಂದ ಕೋಟೆಪುರ ರಸ್ತೆಗೆ 6.5 ಕೋಟಿ ರೂಪಾಯಿ ಅನುದಾನವನ್ನು ಮಂಜೂರುಗೊಳಿಸಿದ್ದಾರೆ. ಆದರೆ ಉರುಸ್ ಕಾರ್ಯಕ್ರಮದ ನಂತರ ಆ ಕಾಮಗಾರಿಗಳು ಪ್ರಾರಂಭವಾಗ್ತದೆ. ಅದೇ ರೀತಿ ಅಬ್ಬಕ್ಕ ಸರ್ಕಲಿಂದ ಬೀಚ್ ರಸ್ತೆ ಕೂಡ 4.5 ಕೋಟಿ ರೂಪಾಯಿ ಅನುದಾನ ಮಂಜೂರಾತಿಯಾಗಿದೆ. ಆ ಕೆಲಸ ಕೂಡ ಉರುಸಿನ ನಂತರ ಕಾರ್ಯಕ್ರಮಗಳು ಪ್ರಾರಂಭವಾಗ್ತದೆ. ಅದಲ್ಲದೆ ನಮ್ಮ ಓವರ್ ಬ್ರಿಡ್ಜ್ ಹಾಗೂ ಉಳ್ಳಾಲ ಬೈಲ್ 2 ಸೇತುವೆಗೆ ಕೂಡ ಸುಮಾರು 30 ಕೋಟಿ ರೂಪಾಯಿ ಅನುದಾನ ಇಟ್ಟಿರ್ತಾರೆ. ಓವರ್ ಬ್ರಿಡ್ಜನ್ನು ನಮ್ಮ ರೈಲ್ವೆ ಇಲಾಖೆ ಆದ ಕಾರಣ ಅದಕ್ಕೆ ಅವರೇ ಮಾಡ್ತಾಯಿದ್ದಾರೆ. ಉಳ್ಳಾಲ ಬೈಲಿನ ಸೇತುವೆಯನ್ನು ನಾವು ಮಾಡಲಿಕ್ಕಿದ್ದೇವೆ. ಅದೇ ರೀತಿ ಈ ಭಾಗದ ಎಲ್ಲ ಕಾಮಗಾರಿ ಕೂಡ UT ಖಾದರ್ ಅವರು ಅನುದಾನ ಇಟ್ಟಿದ್ದಾರೆ. ಈ ಅಬ್ಬಕ್ಕ ಸರ್ಕಲಿಂದ ಕೋಟೆಪುರಕ್ಕೆ ಹೋಗುವ ರಸ್ತೆ ಭಾಳಷ್ಟು ಒಳ್ಳೆ ರೀತಿಯ ರಸ್ತೆ ಆಗಬೇಕು. ಯಾಕಂತೇಳಿ ಅಲ್ಲಿ ಸುಮಾರು 220 ಕೋಟಿ ರೂಪಾಯಿಯ ಸೇತುವೆ ಆಗುವಾಗ ಈ ರಸ್ತೆ ಕೂಡ ಅಗಲೀಕರಣ ಆಗಿ ಒಂದು ಉಳ್ಳಾಳಕ್ಕೆ ಒಳ್ಳೆಯ ಶೋಭೆ ತರಬೇಕು. ಆದ ಕಾರಣ ಈ ರಸ್ತೆಗೆ ಕೂಡ ಅವರು ಅನುದಾನ ಇಟ್ಟು ಅಲ್ಲಿ ಸೇತುವೆ ಆಗುವಾಗ ಈ ರಸ್ತೆ ಆಗಬೇಕೆಂಬ ನಿಟ್ಟಿನಲ್ಲಿ ಅನುದಾನವನ್ನು ಮಂಜೂರುಗೊಳಿಸುತ್ತಾರೆ. ಅದಲ್ಲದೆ ಉಳ್ಳಾಲ ನಗರಸಭೆ ವ್ಯಾಪ್ತಿಯಲ್ಲಿ ಕರೆಂಟ್ ಅಂಡರ್ಗ್ರೌಂಡ್ ಕೇಬಲ್ನ
ಎಲ್ಲ ಕೆಲಸ ಕಾರ್ಯಗಳು ಕೂಡ ಇನ್ನು ಮುಂದಿನ ದಿನದಲ್ಲಿ ಪ್ರಾರಂಭ ಆಗಲಿಕ್ಕಿದೆ. ಈ ಭಾಗದಲ್ಲಿ ಒಳ್ಳೊಳ್ಳೆಯ ಕೆಲಸ ಉಳ್ಳಾಲ ನಗರಸಭೆ ವ್ಯಾಪ್ತಿಯಲ್ಲಿ ಎಲ್ಲ ವಾರ್ಡ್ಗಳಿಗೂ ಕೂಡ ತಾರತಮ್ಯ ಮಾಡದೆ ಎಲ್ಲ ವಾರ್ಡ್ಗಳಿಗೂ ಕೂಡ ನಮ್ಮ ಯು ಟಿ ಖಾದರ್ ಅವರು ಹಣವನ್ನು ಮಂಜೂರುಗೊಳಿಸಿದ್ದಾರೆ. ಅದರ ಪ್ರಕಾರ ನಮ್ಮ ಸರ್ಕಾರಕ್ಕೆ 2 ವರ್ಷ ಪೂರೈಸುವ ಸಲುವಾಗಿ ನಾಳೆ ಏಪ್ರಿಲ್ 11ನೇ ತಾರೀಕಿಗೆ ಯೂನಿಟಿ ಹಾಲ್ನ ಪಕ್ಕದಲ್ಲಿ ಜನೋತ್ಸವ ಎಂಬ ದೊಡ್ಡ 3:30 ಗಂಟೆಗೆ ಜನೋತ್ಸವ ಎಂಬ ದೊಡ್ಡ ಕಾರ್ಯಕ್ರಮವನ್ನು ಯು ಟಿ ಖಾದರ್ ಅವರು ಹಮ್ಮಿಕೊಂಡಿದ್ದಾರೆ. ಯಾಕಂತೇಳಿದರೆ ಈ 2 ವರ್ಷದಲ್ಲಿ ಯಾವುದೆಲ್ಲ ಈ ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರಕ್ಕೆ ಅನುದಾನವನ್ನು ಮಂಜೂರುಗೊಳಿಸಿದ್ದಾರೆ ಅದನ್ನೆಲ್ಲ ಚಿತ್ರಣವನ್ನು ವಿವರವನ್ನು ನೀಡಲಿಕ್ಕೆ ನಾಡದು ಆ ಕಾರ್ಯಕ್ರಮವನ್ನು ಅಲ್ಲಿಟ್ಟಿದ್ದಾರೆ. ಆದ್ದರಿಂದ ಇವತ್ತು ಈ ಒಂದು ಗುದ್ದಲಿ ಪೂಜೆಗೆ ಆಗಮಿಸಿದಂಥ ನಮ್ಮ ಉಳ್ಳಾಲ ನಗರಸಭೆ ಅಧ್ಯಕ್ಷರಾದ ಶಶಿಕಲಕ್ಕನವರು, ಅದೇ ರೀತಿ ನಮ್ಮ ಮಹಿಳಾ ವಕ್ಫ್ ಬೋರ್ಡ್ನ ರಾಜ್ಯ ವಕ್ಫ್ ಬೋರ್ಡ್ನ ಮಹಿಳಾ ಸದಸ್ಯರಾದ ರಜಾ ಇಬ್ರಾಹಿಂನವರು, ಅದೇ ರೀತಿ ಈ ಭಾಗದ ವಾರಜಕ್ಕನವರು, ಅದೇ ರೀತಿ ಮಮತಕ್ಕನವರು, ಅದೇ ರೀತಿ ಬಶೀರ್ರವರು, ಅದೇ ರೀತಿ ಸೇರಿದಂಥ ಎಲ್ಲರೂ ಕೂಡ ಇವತ್ತು ಈ ಕೆಲಸವನ್ನು ಮಾಡಿದ್ದೇವೆ. ಇದರ ಪರವಾಗಿ ನಮ್ಮ ಯು ಟಿ ಅನುದಾನವನ್ನು ಮಂಜೂರುಗೊಳಿಸಿದಂಥ ಯು ಟಿ ಖಾದರ್ಗೆ ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸುತ್ತಾ ನನ್ನ ಮಾತನ್ನು ಕೊನೆಗೊಳಿಸುತ್ತೇನೆ.